ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 23ರಂದು ಆರಂಭವಾಗಲಿದೆ. ಪುತ್ತೂರು ತಾಲೂಕಿನಲ್ಲಿ ಈ ಬಾರಿ 5007 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದು, ಪುತ್ತೂರು ನಗರವೂ ಸೇರಿದಂತೆ ಒಟ್ಟು 12 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕೇಂದ್ರಗಳಲ್ಲೂ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಅಭ್ಯರ್ಥಿಗಳಲ್ಲಿ 2346 ವಿದ್ಯಾರ್ಥಿಗಳು, 2386 ವಿದ್ಯಾರ್ಥಿನಿಯರು ಹಾಗೂ ಮರುಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಲ್ಲಿ 192 ವಿದ್ಯಾರ್ಥಿಗಳು, 82 ವಿದ್ಯಾರ್ಥಿನಿಯರು ಈ ಬಾರಿ ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಪರೀಕ್ಷೆ ದಿನಾಂಕದಂದು ಪೂರ್ವಾಹ್ನ 9:30ರಿಂದ ಪರೀಕ್ಷೆ ಆರಂಭವಾಗಿ ಅಪರಾಹ್ನ 12:30ಕ್ಕೆ ಮುಗಿಯಲಿದೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲಿ 4 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುವುದು. ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಹಾಕಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪುತ್ತೂರು ತಾಲೂಕಿನ ಪರೀಕ್ಷಾ ಕೇಂದ್ರಗಳಿಗೆ ವೀಕ್ಷಕರು ಬರಲಿದ್ದು, ಕೊಡಗು ಜಿಲ್ಲೆಯಿಂದಲೂ 2 ಉಪನ್ಯಾಸಕರನ್ನ ವೀಕ್ಷಕರನ್ನಾಗಿ ಪುತ್ತೂರು ತಾಲೂಕಿಗೆ ನಿಯೋಜಿಸಲಾಗಿದೆ. ಅಲ್ಲದೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿದೆ. ಗಂಡು ಬಂದು ರೆಗ್ಯುಲರ್ ಫ್ರೆಶ್ ಬಂದು 2346, ಹೆಣ್ಣು ಮಕ್ಕಳು ಬಂದು 2386, ಒಟ್ಟು ಟೋಟಲು 4732 ಮಕ್ಕಳು, 32 ಫ್ರೆಶ್ ರೆಗ್ಯುಲರ್ ಅವರು, 32 ರೆಗ್ಯುಲರ್ ರಿಪೀಟರ್ಸ್ ಬಂದು 192, 82 ಮಕ್ಕಳು ಹೆಣ್ಮಕ್ಳಿದ್ದಾರೆ. ಒಟ್ಟು 274. ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ ಒಂದೇ ಒಂದು ಮಗು ಇದೆ ಸರ್. ಪ್ರೈವೇಟ್ ಕ್ಯಾಂಡಿಡೇಟಲ್ಲಿ ಒಂದು ಮಗುದು ಮಾತ್ರ ರಾಮಕುಂಜ ಸೆಂಟ್ರಲ್ಲಿ ಇರುತ್ತೆ ಸರ್. 12 ಸೆಂಟ್ ಇದೆ ಸರ್. 12 ಸೆಂಟ್ರಲ್ಲೂ ಎಲ್ಲ ಕಡೆ ನಾವು CC ಕ್ಯಾಮ್ರಾ ಹಾಕಿ ಕೇಳಿದ್ದೀವಿ ಸರ್. ಅಂದರೆ ಕ್ಲಾಸ್ ರೂಮಲ್ಲಿ ಎಲ್ಲ ಕಡೆ ಇಲ್ಲ, ಮಿನಿಮಮ್ ಒಂದು 4 ಆದರೂ ಹಾಕಿ ಅಂತೇಳಿ ಗೈಡ್ಲೈನ್ಸ್ ಬಂದಿರೋದ್ರಿಂದ ಒಂದೊಂದು 4 CC ಕ್ಯಾಮ್ರಾಗಳು ಹಾಕಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೊರಗಡೆ ಮತ್ತು ಏನು ಚೀಫ್ ಇರ್ತಾರಲ್ಲ ಆ ರೂಮು ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಕ್ವಶನ್ ಪೇಪರ್ ಅದು ಇದು ಎಲ್ಲ ಇರುತ್ತಲ್ಲ, ಅಲ್ಲೊಂದು ಮಿಕ್ಕಿದ ಇನ್ನೊಂದೆರಡು ಹೊರಗಡೆ ಆಗ್ತಾ ಇದ್ದಾರೆ. ಇರುತ್ತೆ ಸರ್. ನಿಷೇಧ ಇದೆ. 200 ಮೀಟರ್ಸು ನಿಷೇಧ ಇದೆ.